ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ವತಿಯಿಂದ ವಿಶ್ವ ಬಂಟರ ಬಹಿರಂಗ ಅಧಿವೇಶನವು ಸೆಪ್ಟೆಂಬರ್ 5ರಂದು ಮುಂಬಯಿಯ ಕುರ್ಲಾಪುರ್ವ ಬಂಟರ ಭವನದ ಸಭಾಗೃಹದಲ್ಲಿ ಅರ್ಥಪೂರ್ಣವಾಗಿ ಜರುಗಿತು. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ 25ನೇ ವಾರ್ಷಿಕ ಮಹಾಸಭೆ ಕುರ್ಲಾಪುರ್ವ ಬಂಟರ ಭವನದ ಎನೆಕ್ಸ್ ಸಂಕೀರ್ಣದಲ್ಲಿ ಸೆಪ್ಟೆಂಬರ್ 5ರಂದು ಜರುಗಿತು. ಮಹಾಸಭೆಯ ಬಳಿಕ ರಾಧಾಬಾಯಿ ಸಭಾಗೃಹದಲ್ಲಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಬಹಿರಂಗ ಅಧಿವೇಶನ ಒಕ್ಕೂಟದ ಅಧ್ಯಕ್ಷ ಐಕಳ್ ಹರೀಶ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಬಂಟರ ಸಂಘ ಮುಂಬಯಿಯ ಅಧ್ಯಕ್ಷ ಚಂದ್ರಹಾಸ್ ಕೆ ಶೆಟ್ಟಿ ದೀಪ ಬೆಳಗಿದರೆ ಮುಖ್ಯ ಅತಿಥಿ ಆರ್ಗ್ಯಾನಿಕ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ಸಿಎಂಡಿ ತೋನ್ಸೆ ಆನಂದ್ ಶೆಟ್ಟಿ ಹಿಂಗಾರ ಅರಳಿಸಿ ಅಧಿವೇಶನಕ್ಕೆ ಚಾಲನೆ ನೀಡಿದರು. ಐಕಳ್ ಹರೀಶ್ ಶೆಟ್ಟಿ ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸಿದರು. ಜಾಗತಿಕ ಬಂಟರ ಸಂಘ ಬಂದ ಒಂದು ಮಲ್ಲ ದೇವಸ್ಥಾನ ಇತ್ತಿಲಕ ಇನ್ನು ಈ ವೇದಿಕೆ ಇತ್ತಿನ ದಾನಿಗಳು ಪೂರ ಆ ದೇವಸ್ಥಾನದ ದೇವರು ಇನಿ ನಿಗ ಮಾತ ಎದುರಿತ್ತಿನಗಳು ಆಶೀರ್ವಾದ ಬರಬೇಕು ನಾವು ಈ ಪಾತ್ರನೇ ದಯಾಪಂಪೆ ಬಂದಾಗ ಈ ದೇವರ ಇತ್ತಿನ ಹತ್ರ ಈ ಜಾಗತಿಕ ಬಂಟರ ಸಂಘ ಉಂಟು. ಅಗಲು ಕೊರ್ನೆಟ್ ಹತ್ರ ದಾನ ಕೊರ್ನೆಟ್ ಹತ್ರ ಎಷ್ಟೋ ಜನ ನಮ್ಮ ಜನಗಳನ್ನ ಕಣ್ಣೆರೆಸಿದಂಚ ಕೆಲಸ ಆಗುಂಟು. ಇನಿ ಬಂಟರ ಸಂಘದ ಅಧ್ಯಕ್ಷರನ್ನ ಸಂಪೂರ್ಣ ಸಹಕಾರಗಳು ಪೂರ ನಮ್ಮ ಮುಂಬೈದ ಸಂಸ್ಥೆಗಳು ಸಹಕಾರ ಮಂತ್ರಿ ಹತ್ರ ಈತು ಪುರ್ಲದ ಒಂದು ಕಾರ್ಯಕ್ರಮ ನಮ್ಮ ಮತ್ತೊಂದು ಬಂದ್ರೆ ಬಾರಿ ಸಂತೋಷ ಪಡುವೆ. ಈ ಬೇರೆ ಮಂತ್ರಿ ತೃಪ್ತಿ ಉಂಟು ಎಲ್ಲ ಪಂಪು ಈಗ ಮಾತ್ರ ಮಲ್ಪಡ್చింది ಎಂಕವು ನಶ ಉಂಡು ಎಂಕ ಈ ಸಮಾಜ ಮಲ್ಪರ್ನೆ ಉಂಡು ಯಾ ಮಲ್ಪ ನಿರ್ಧಾರ ಮಾಡಿದೆ ಯಾ ಕಡಿಮೆ ಬಲ ಮಲ್ಪುಂಟು. ಒಕ್ಕೂಟದ ಉಪಾಧ್ಯಕ್ಷ ಕರ್ನೆರೆ ವಿಶ್ವನಾಥ್ ಶೆಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಜಾಗತಿಕ ಬಂಟರ ಸಂಘ ಇಡೀ ವಿಶ್ವದ ಒಂದು 157 ಬಂಟರ ಸಂಘದ ಒಕ್ಕೂಟದ ಒಂದು ಸಂಘ ಅವು ಅಜಿತನೇತ ಅಧ್ಯಕ್ಷ ಬೇಲೆಮಲ್ ಬೇರೆ ಮಾತೃ ಸಂಘದ ಅಧ್ಯಕ್ಷ ಹತ್ರ ಈ ಸಂಸ್ಥೆ ಹೆಚ್ಚಿನ ಒಂದು ಬೇಲೆಮಲ್ ಬರಾಜ್ ಇದಕ್ಕೆ ಬಾಯಿ ಬಂದು 150 ಇಲ್ಲಿ ಆಡು ಸಣ್ಣ ಹೆಚ್ಚಿನ ಇಲ್ಲಿ ರೆಡಿ ಆಡು ಒಂದು 130 ಇಲ್ಲಿ ಜಾಸ್ತಿ ರೆಡಿ ಆಡು ಒಂದು 10 ಇಲ್ಲದ ಒಂದು ಮರಿಯಲಾದಂತ ಬೇಲೆಮಲ್ ಚಾಲು ಉಂಟು ಅವಲಂದ ಒಂದು ದಿನದಲ್ಲೇ ಪೂರ 150 ಇಲ್ಲಿ ರೆಡಿ ಆಡು. ಈ ಶುಭ ಅವಸರದಲ್ಲಿ ಬಂಟರ ಸಂಘದ ನಿಕಟಪೂರ್ವ ಅಧ್ಯಕ್ಷ ಉದ್ಯಮಿ ಪದ್ಮನಾಭ ಎಸ್ ಪಯ್ಯಾಡೆ ದಂಪತಿ, ಒಕ್ಕೂಟದ ಕಾರ್ಯದರ್ಶಿ ಸಮಾಜ ಸೇವಕ ಜೈಕರ್ ಶೆಟ್ಟಿ ಇಂದ್ರಾಳಿ ದಂಪತಿ, ಯಕ್ಷಗಾನ ಭಾಗವತ ಪಟ್ಲ ಫೌಂಡೇಶನ್ನ ರೂವಾರಿ ಸತೀಶ್ ಶೆಟ್ಟಿ ಪಟ್ಲ, ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಸದಸ್ಯ ಪತ್ರಕರ್ತ ಜಗನ್ನಾಥ್ ಶೆಟ್ಟಿ ಬಾಳ ದಂಪತಿಯನ್ನು ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಬಂಟರ ಸಂಘ ಮುಂಬಯಿಯ ಪದಾಧಿಕಾರಿಗಳನ್ನು, ಪ್ರಾದೇಶಿಕ ಸಮಿತಿಯ ಪದಾಧಿಕಾರಿಗಳನ್ನು, ಊರ ಪರವೂರ ಬಂಟರ ಸಂಘಟನೆಗಳ ಪದಾಧಿಕಾರಿಗಳನ್ನು, ಒಕ್ಕೂಟದ ಪ್ರಾಯೋಜಕರನ್ನು ಗೌರವಿಸಲಾಯಿತು.
ಸಮಾರಂಭದಲ್ಲಿ ಐಕಳ್ ಹರೀಶ್ ಶೆಟ್ಟಿ, ಚಂದ್ರಿಕಾ ಶೆಟ್ಟಿ ದಂಪತಿಗಳನ್ನು ಅತಿಥಿ ಗಣ್ಯರು ಬೃಹತ್ ಹೂ ಹಾರ ಪೇಟ ತೊಡಿಸಿ ಅಧಿವೇಶನದ ಪಟ್ಟ ನೀಡಿದರು. ಸಾಲೆತ್ತೂರು ಬಂಟರ ಸಂಘದ ವತಿಯಿಂದ ಹರೀಶ್ ಶೆಟ್ಟಿ ಅವರನ್ನು ಗೌರವಿಸಲಾಯಿತು. ಒಕ್ಕೂಟದ ಕೋಶಾಧಿಕಾರಿ ಉಲ್ತೂರು ಮೋಹನ್ದಾಸ್ ಶೆಟ್ಟಿ, ಜತೆ ಕಾರ್ಯದರ್ಶಿ ಸತೀಶ್ ಶೆಟ್ಟಿ ಅಡಪ್ಪ ಉಪಸ್ಥಿತರಿದ್ದರು. ಐಕಳ್ ಹರೀಶ್ ಶೆಟ್ಟಿ ಅವರ ಸಮರ್ಥ ನಾಯಕತ್ವ, ಪದಾಧಿಕಾರಿಗಳ ದಾನಿಗಳ ಸಹಕಾರದಿಂದ ಅಶಕ್ತ ಸಮಾಜ ಬಾಂಧವರ ಕಷ್ಟ ದುಃಖಗಳಿಗೆ ತ್ವರಿತವಾಗಿ ಸ್ಪಂದಿಸುತ್ತಿದ್ದು, ಒಕ್ಕೂಟದಿಂದ ಮತ್ತಷ್ಟು ಜನಪರ ಕಾರ್ಯಗಳು ನಡೆಯುತ್ತಿರಲಿ. ಯೋಗೇಶ್ ಪುತ್ರನ್ ಜೊತೆ ವಾಣಿ ಪ್ರಸಾದ್, ಮುಂಬೈ ನ್ಯೂಸ್.